ಸ್ಪಂದನ ವಾಹಿನಿಯ ವಿಶೇಷ ಅರಿವು ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಬನ್ನಿ ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡ್ಕೊಂಬರೋಣ. ಹಾಯ್ ಹಾಯ್. ಹಾಯ್, ಏನು ಹೆಸರು? ರತಿಕಾ. ರತಿಕಾ. ಯಾರು ಇಟ್ರು ರತಿಕಾ ಅಂತ ಹೆಸರು? ಅಪ್ಪ. ಅಪ್ಪ ಇಟ್ರಾ? ಯಾರು ಹೇಳಿದ್ರು ನಿಮಗೆ ಅಪ್ಪ ಇಟ್ರು ಅಂತ? ಅಂತ ಇಲ್ಲ. ಯಾರು ಹೇಳಿಲ್ಲ? ನೀನೇ ಅಂದ್ಕೊಂಡೆ ಅಪ್ಪ ಇಟ್ಟಿರ್ಬೋದು ಅಂತ? ಅಲ್ಲ, ಮತ್ತೆ ಅಪ್ಪ ಇಲ್ಲ. ಅಪ್ಪ ಹೇಳಿದ್ರಾ? ಅಪ್ಪನಿಗೆ ನಿನ್ನ ಹೆಸರು ಇಷ್ಟವಾ? ನಿಮಗೆ ನಿನ್ನ ಹೆಸರು ಇಷ್ಟವಾ? ನಿನ್ನ ಏನಂತ ಕರೀತಾರೆ ಪ್ರೀತಿಯಿಂದ? ರತಿ. ರತಿ ಅಂತ ಕರೀತಾರಾ? ನಿಮಗೆ ರತಿ ಅಂದರೆ ಇಷ್ಟ ಆಗ್ತದಾ, ರತಿಕಾ ಅಂದರೆ ಇಷ್ಟ ಆಗ್ತದಾ? ರತಿ. ರತಿ ಅಂದರೆ ಇಷ್ಟ ಆಗ್ತದಾ? ಸ್ಕೂಲಲ್ಲಿ ಹೇಗೆ ಕರೀತಾರೆ ನಿನ್ನನ್ನು? ರತಿಕಾ. ರತಿಕಾ. ನಿನ್ನ ಫ್ರೆಂಡ್ಸ್? ನನ್ನ ಫ್ರೆಂಡ್ಸ್ ರಶ್ಮಿತಾ, ತನಿಷಾ. ಹೌದು, ಅವರೆಲ್ಲ ನಿನ್ನನ್ನು ಹೇಗೆ ಕರೀತಾರೆ? ರತಿಕಾ. ರತಿಕಾ ಅಂತ ಕರೀತಾರಾ? ಯಾರು ಸಹ ಚಿಕ್ಕ ಚಿಕ್ಕ ನೇಮಲ್ಲಿ ಇರಲಿಲ್ವಾ ಮನೇಲಿ? ನಾನು ಯಾರು ಪುಟ್ಟ ಪುಟ್ಟಿ ಅಂತೆಲ್ಲ ಯಾರು ಹೇಳೋದಿಲ್ವಾ? ಯಾರು ಹೇಳ್ತಾರೆ? ಅಮ್ಮ. ಅಮ್ಮ ಹೇಳ್ತಾರಾ? ಮತ್ತು ಅಪ್ಪ ನಿನ್ನನ್ನು ಹೇಗೆ ಕರೀತಾರೆ? ರತಿ. ರತಿ ಅಂತೇಳಿ ಕರೀತಾರೆ. ಮತ್ತು ನಿನ್ನ ಅಕ್ಕ? ರತಿ. ಅವಳು ಸಹ ಹಾಗೆ ಕರೀದ? ನೀನು ಅಕ್ಕ ನನ್ನ ಹೆಸರಿಟ್ಟು ಕರಿತೀಯಾ ಅಲ್ಲ ಅಕ್ಕ ಅಂತ ಕರಿತೀಯಾ? ಅಕ್ಕ ಅಂತ ಕರಿತೀಯಾ? ಅವಳು ಬೈತಾಳ ನಿಮಗೆ ಅಕ್ಕ? ಹೌದಾ? ಏನು ಮಾಡ್ತೀಯ ಅಕ್ಕ ಬೈದಾಗ? ಹೊಡಿತೀಯಾ? ಅವಳು ನಿನಗಿಂತ ಹೈಟ್ ಇದ್ದಾಳಲ್ಲ ನಿನ್ನ ಅಕ್ಕ, ಹೇಗೆ ಹೊಡಿತಿ? ಕೈಗೆ ಹೊಡಿತೀಯಾ? ಅವಳಿಗೆ ಹೊಡಿದಿಲ್ವಾ? ಹೊಡಿತಾ. ನೀ ಹಾಗೆಂತ ಮಾಡ್ತೀಯ? ಅಳ್ತೀಯಾ? ಇಲ್ಲ. ಮತ್ತೆ ಹೊಡಿ. ನೀನು ಸಹ ರಿಟರ್ನ್ ಹೊಡಿತಿ? ಅಷ್ಟು ಜೋರಿತಿ ನೀನು? ನಿಮ್ಮ ಮನೇಲಿ ನೀನೇ ಜೋರು? ಹೌದಾ? ಎಷ್ಟು ಪೋಖ್ರಿ ಮಾಡ್ತೀಯ ಮನೆಯಲ್ಲಿ? ತುಂಬ ಮಾಡ್ತೀಯಾ? ಬೈಯೋದಿಲ್ವ ಅಮ್ಮ ಅಪ್ಪ ಎಲ್ಲ? ಬೈತಾರಾ? ಎಂತ ಜಾಸ್ತಿ ನಿಮಗೆ ಬೈಯೋದು? ಅಕ್ಕನಿಗೂ ಬೈದ್ರು. ಅಕ್ಕನಿಗೂ ಬೈತಾರಾ? ನಿಂಗೆ ಅಕ್ಕನಿಗೆ ಬೈದ್ರೆ ಖುಷಿ ಆಗ್ತದಾ? ಹೌದಾ? ನಿಂಗೆ ಯಾರು ಬೈಯೋದೇ ಇಲ್ವಾ ಮನೆಯಲ್ಲಿ? ಬೈದ್ರು. ಯಾರು ತುಂಬ ಬೈಯೋದು ನಿಂಗೆ? ಪಪ್ಪ. ಪಪ್ಪವಾ? ಪಪ್ಪವೇ ಫೇವ್ರೇಟ್, ಆದರೆ ಪಪ್ಪವೇ ಜಾಸ್ತಿ ಬೈಯೋದು ಅವಳಿಗೆ ಅಲ್ಲ? ಅಣ್ಣ ಎಲ್ಲ ಬೈಯೋದೇ ಇಲ್ವಾ ನಿನಗೆ? ಬೈತಾರಾ? ಯಾವ ಸ್ಕೂಲಿಗೆ ಹೋಗ್ತಿದ್ಯಾ? ಮಂದಾಟ್ಯಾ? ಸ್ಕೂಲಿಗೆ ಹೆಸರಿಲ್ವಾ? ಶ್ರೀ ದುರ್ಗಾ ಪರಮೇಶ್ವರಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮಂದಾರ್ತಿ. ಎಲ್ಲಿ ಬರ್ತದೆ ಸ್ಕೂಲ್? ಅಲ್ಲಿ ಮಂದಾರ್ತಿ. ಮಂದಾರ್ತಿಯಲ್ಲಿ ಬರ್ತದಾ? ನಿಮ್ಮ ಮನೆಯಲ್ಲಿ? ನೀರ್ಜೆಡ್. ಅದೆಲ್ಲಿ ಬರ್ತದೆ? ಅಲ್ಲೇ ಬರ್ತದೆ ಅಲ್ವಾ? ಮನೆಯಲ್ಲಿ ಅದು ಹೋಗ್ತದಾ? ಇಲ್ಲ ಅಲ್ಲ, ಇದ್ದಲ್ಲೇ ಇರ್ತದೆ. ನೀನು ಮಾತ್ರ ಆಚೆ ಈಚೆ ಹೋಗೋದು ಅಲ್ವಾ? ಎಲ್ಲಿಗೆಲ್ಲ ಹೋಗಿದ್ಯಾ ರಜೆಯಲ್ಲಿ? ರಜೆಯಲ್ಲಿ ಅಜ್ಜಿ ಮನೆಗೆ. ಅಜ್ಜಿ ಮನೆಯಲ್ಲಿ? ವಂಡಾರ. ಅಲ್ಲಿ ಏನು ಸ್ಪೆಷಲ್ ವಂಡರಲ್ಲಿ? ಏನಿಲ್ವ ಸ್ಪೆಷಲ್? ಪೇಪರಲ್ಲೆಲ್ಲ ದೊಡ್ಡ ದೊಡ್ಡ ಹೆಡ್ಡಿಂಗಲ್ಲಿ ಬರ್ತದೆ, ಕಂಬಳ ಸ್ಪೆಷಲ್ ವಂಡರಲ್ಲಿ ಅಂತ ಹೇಳ್ಕೊಂಡು. ನೀವು ಹೋಗ್ಲೇ ಅಲ್ವಾ? ಮತ್ತೆ ಗೊತ್ತಿಲ್ಲ ನಿಮಗೆ? ಖಾಲಿ ತಿನ್ಲಿಕ್ಕೆ ಹೋಗ್ತೀಯ ಅಂತ ಅಜ್ಜಿ ಮನೆಗೆ ಅಲ್ವಾ? ಇಲ್ಲ. ಅಜ್ಜಿ ಮನೇಲಿ ಏನು ತಿಂಡಿ ಮಾಡೋದಿಲ್ಲ ನೀವು ಹೋದಾಗ? ಎಂತೆಲ್ಲ ಸ್ಪೆಷಲ್ ಮಾಡ್ತಾರೆ ನೀನು ಅಲ್ಲಿ ಹೋದಾಗ? ದೋಸೆ, ಉಪ್ಪಿಟ್ಟು, ಇಡ್ಲಿ. ಹಾಂ, ಚಪಾತಿ. ಅಷ್ಟೇ. ನಿಮ್ಮ ಮನೇಲಿ ಏನೆಲ್ಲ ಮಾಡ್ತಾರೆ? ಚಪಾತಿ, ಇಡ್ಲಿ. ಹೌದಾ? ನೀ ಎಷ್ಟು ತಿಂತೀಯ ಚಪಾತಿ? 2 ತಿಂತೀಯಾ? ನೀನೇ ತಿಂತೀಯ ಅಲ್ಲ ನಿಂಗೆ ಅಮ್ಮ ತಿನ್ನಿಸ್ಬೇಕಾ? ನೀನೇ ತಿಂತೀಯ? ನೀನು ಗುಡ್ಗಲ್ಲ ಅಲ್ವಾ? ನೀನು ಆಗೋಡಿ ನೋಡಿದ್ರೆ ಗೊತ್ತಾಯ್ತು ನೀನು ಗುಡ್ಗಲ್ಲ ಅಂತ ಹೇಳ್ಕೊಂಡು ಅಲ್ಲ? ನೀನು ಗುಡ್ಗಲ್ಲ. ಯಾರು ನಿಂಗೆ ಹೇಳಿದ್ ನೀನು ಗುಡ್ಗಲ್ಲ ಅಂತ ಹೇಳ್ಕೊಂಡು? ಅಪ್ಪ ಮಾತ್ರ ಹೇಳೋದು, ಬೇರೆಯವ್ರು ಹೇಳಿರ ನೋಡಿ ನಿಂಗೆ ಗುಡ್ಗಲ್ಲ ಅಂತ? ಯಾರು ಹೇಳಿದ್ದಾರೆ? ಅಮ್ಮ ಹೇಳಿದಾರಾ? ಅಮ್ಮನಿಗೆ ಹೆಲ್ಪ್ ಮಾಡ್ತೀಯಾ? ಎಂತೆಲ್ಲ ಹೆಲ್ಪ್ ಮಾಡ್ತೀಯ ಅಮ್ಮನಿಗೆ? ಒರೆಸ್ತೀಯಾ ನೀನೇ? ಹಾಂ, ಎಷ್ಟು ರೂಮ್ ಒರೆಸ್ತೀಯಾ? ಸುಮಾರು. ಎಷ್ಟು? ನಿಮ್ಮ ಮನೇಲಿ ಒಂದು 100 ರೂಮ್ ಉಂಟಾ? ಇಲ್ಲ. ಮತ್ತೆ ಎಷ್ಟು? 1, 2 ಉಂಟಾ? ಇಲ್ಲ. 5 ಉಂಟಾ? 3. ಓಕೆ, 3 ಉಂಟು. ಸರಿ, ನೀನು ಅದರಲ್ಲಿ ಎಷ್ಟು ರೂಮ್ ಒರೆಸ್ತೀಯಾ? ನೀನು ಪೂರ್ತಿ ರೂಮ್ ಒರೆಸ್ತೀಯ? ಹೇಗೆ, ಕೈಯಲ್ಲಿ ಒರೆಸೋದಾ ಅಲ್ಲ ಅದು ಮಾಪ್ ಉಂಟಲ್ಲ ಅದರಲ್ಲಿ? ಮಾಪಲ್ಯಾ? ನಿಂಗೆ ಅದು ಏಟಾಗ್ತದೆ? ಅದು ಎತ್ತರ ಇರ್ತದಲ್ಲ, ನೀನು ಎಷ್ಟು ಕುಳಿದ್ದಿ? ಇಲ್ವಾ? ಗುಡಿಸೋದಿಲ್ಲ ನೀನು? ನೀನೇ ಗುಡಿಸಿ ನೀನೇ ಒರೆಸೋದಾ? ಇಲ್ಲ, ಅಕ್ಕನ ಗುಡಿಸ್ತಾ. ಓ, ಅವಳು ಸಹ. ಸರಿ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ? ರಜೆ ಇದ್ದಲ್ಲೇ ಉಂಟಾ? ರಜೆ ಇಲ್ದಲ್ಲ 6, 5, 6. ಸರಿ. ಈಗ ನಿನಗೆ ರಜೆ ಉಂಟಾ ಇಲ್ವಾ ಹೇಳು? ರಜೆ ಉಂಟು. ಸೊ ಈಗ ನೀನು 8 ಗಂಟೆಗೆ ಹೇಳ್ದೆ ಡೈಲಿ?
8 ಗಂಟೆಗೆ ಎಂತೆಲ್ಲ ಮಾಡ್ತಿ? ಹಲ್ಲುಜ್ಜಿ ತಿಂಡಿ ತಿಂದ ಹ್ಞೂ ಆಮೇಲೆ ಒಂಚೂರು ಟಿ ವಿ ಆಮೇಲೆ ಬರೋಕ್ಕೆ ಕಳಿಸೋದು ಬರಲಿ. ಎಂತ ಬರೀಲಿ ಕೊಡ್ತಾರೆ ನಿಮಗೆ? 3ನೇ ಕ್ಲಾಸ್ ಇದೆ. ಬರೀಲಿ ಕೊಟ್ಟಿದ್ದಾರಾ? ಎಂತೆಲ್ಲ ಕಾಪಿ ಎಲ್ಲ ಕೊಟ್ಟಿದ್ದಾರಾ? ಹ್ಞೂ ಎಷ್ಟು ಪೇಜ್ ಬರೀಲಿಕ್ಕೆ? 10. 10 ಪೇಜಾ ಡೈಲಿ? ಎಂತ ಅಷ್ಟು? ಅಂದರೆ ಸಪ್ರೇಟ್ ಅಲ್ಲ, ಒಂದೇ ಕಾಪಿ 10 ಸಲ ಬರೀಬೇಕಾ? ಸಪ್ರೇಟಾ? ನೀನು ಬರೀತೀಯ ಕರೆಕ್ಟ್? ಹೋಮ್ವರ್ಕ್ ಎಲ್ಲ ಮಾಡ್ತೀಯಾ? ನನಗೆ ಯಾಕೋ ಡೌಟ್ ನೀವು ಹೋಮ್ವರ್ಕ್ ಮಾಡೋದು. ಡೈಲಿ ಬರೀತೀಯಾ? ಎಷ್ಟು ಗಂಟೆ ಬರೀತೀಯಾ? 10 ಗಂಟೆ. 10 ಗಂಟೆ ಮೇಲೆ ಬರೆಯೋದು? ರಾತ್ರಿ ಅಲ್ಲ ಬೆಳಿಗ್ಗೆ? ಬೆಳಿಗ್ಗೆ 10 ಗಂಟೆ ಮೇಲೆ. ಟಿ ವಿ ನೋಡ್ತೀಯ ಮನೆಯಲ್ಲಿ? ಎಂತ ನೋಡ್ತೀಯ ಟಿ ವಿಯಲ್ಲಿ? ಪಿಕ್ಚರ್ ನೋಡ್ತೀನಿ. ಪಿಕ್ಚರ್ ಎಲ್ಲ ನೋಡ್ತೀಯಾ? ಯಾವುದು, ಕನ್ನಡ ಪಿಕ್ಚರಾ? ನಿಂಗೆ ಯಾರು ತುಂಬ ಇಷ್ಟ ಕನ್ನಡದಲ್ಲಿ? ಅಪ್ಪುವಾ? ಅವರದ್ದು ಡ್ಯಾನ್ಸ್ ಎಲ್ಲ ನಿನಗೆ ಬರ್ತದಾ? ಖಾಲಿ ಮೂವಿ ಮಾತ್ರ ನೋಡೋದಾ? ಕಾರ್ಟೂನೆಲ್ಲ ನೋಡೋದಿಲ್ವಾ? ಇಲ್ವಾ? ಸೀರಿಯಲ್ ನೋಡ್ತೀಯಾ? ಮನೇಲಿ ಎಂತೆಲ್ಲ ಮಾಡ್ತಾರೆ? ಖಾಲಿ ಮೂವಿ ಮಾತ್ರ ನೋಡೋದು, ಸೀರಿಯಲ್ ನೋಡೋದಿಲ್ವಾ ಅಮ್ಮ? ನೋಡ್ತಾರಾ? ಓಕೆ. ಸ್ಕೂಲಲ್ಲೆಲ್ಲ ನಿನ್ನದು ಎಕ್ಸ್ಪೀರಿಯೆನ್ಸ್ ಹೇಗೆ ಉಂಟು? 3ನೇ ಕ್ಲಾಸಲ್ಲಿ ಇದೆಯಲ್ವಾ? ಹೇಗೆ ಆಗ್ತದೆ ಸ್ಕೂಲು? ಚೆಂದ ಆಗ್ತದಾ? ಸ್ಕೂಲಿಗೆ ಮೇಕಪ್ ಎಲ್ಲ ಮಾಡ್ಕೊಂಡು ಹೋಗ್ತೀಯಾ? ಇಲ್ವಾ? ಮತ್ತು ಮನೆಯಿಂದ ಹೊರಗೆ ಹೋಗ್ಬೇಕಿದ್ರೆ ಮೇಕಪ್ ಎಲ್ಲ ಮಾಡ್ಕೊಳ್ತೀಯಾ? ಯಾರು ಮೇಕಪ್ ಮಾಡೋದು ನಿಮಗೆ? ನೀನು ಮೇಕಪ್ ಮಾಡ್ತೀಯಾ? ಹೇಗೆ, ಎಂತೆಲ್ಲ ಮಾಡ್ತೀಯಾ? ಹಾಂ, ನೀನು ಸ್ವಲ್ಪ ಕಣ್ಣಿಗೆ ಫಸ್ಟ್ ಕಾಡಿಗೆ ಹಾಕಬೇಕು. ಮೇಕಪ್ ಮಾಡುವಾಗ ಕ್ರೀಮ್ ಹಾಕಲಿಕ್ಕಿಲ್ಲ, ಪೌಡ್ರ್ ಹಾಕಲಿಕ್ಕಿಲ್ಲ, ಫಸ್ಟಿಗೆ ಕಾಡಿಗೆ ಹಾಕಬೇಕು. ಸರಿ. ಮತ್ತು ಹಾಂ ಸ್ಟಿಕ್ಕರ್ ಅದಕ್ಕೆ ಫಸ್ಟಿಗೆ ಕಣ್ಣಿಗೆ ಕಾಡಿಗೆ ಹಾಕಬೇಕು. ಫಸ್ಟ್ ಕ್ರೀಮ್ ಹಾಕಿದರೆ ಆಗೋದಿಲ್ವಾ? ನಾವೆಲ್ಲ ಮೇಕಪ್ ಮಾಡುವಾಗ ಹಾಗೆ ಮಾಡೋದಪ್ಪ. ಫಸ್ಟಿಗೆ ಕ್ರೀಮ್ ಹಾಕ್ತೇವೆ, ಆಮೇಲೆ ಪೌಡರ್ ಹಾಕ್ತೇವೆ, ಆಮೇಲೆ ಕಾಜಲ್ ಹಾಕೋದು ನಾವು. ನೀನು ಫಸ್ಟಿಗೆ ಕಾಜಲ್ ಹಾಕಿ ಮತ್ತೆ ಪೌಡರ್ ಹಾಕೋದಾ? ಅಂದರೆ ಕಾಜಲ್ ಹೋಗಬಾರ್ದು ಅಂತ ಹೇಳಿಕೊಟ್ಟೆ ನಿನಗೆ ಹಾಗೆಯಾ ಮೇಕಪ್ ಮಾಡಬೇಕಂತ? ಇಲ್ವಾ? ನೀನೇ ಮೇಕಪ್ ಮಾಡ್ಕೊಳ್ತೀಯಲ್ಲ, ಚೆಂದ ಆಗ್ತದಾ? ಯಾರಿಗೆಲ್ಲ ಮೇಕಪ್ ಮಾಡಿದ್ಯಾ? ಯಾರಿಗೆ ಮಾಡಲಿಲ್ವಾ? ನಿಮಗೆ ಲಿಪ್ಸ್ಟಿಕ್ಕಲ್ಲಿ ಯಾವ ಕಲರ್ ಇಷ್ಟ ಆಗ್ತದೆ? ಕೆಂಪು ಕಲರಾ? ಎಷ್ಟು ಲಿಪ್ಸ್ಟಿಕ್ ಉಂಟು ನಿನ್ನ ಹತ್ರ? 2. ಒಂದು ಕೆಂಪು, ಇನ್ನೊಂದು ಆರೆಂಜ್ ಕಲರಾ? ಓಕೆ. ಯಾರು ತೆಗಿಸಿ ಕೊಟ್ಟದ್ದು ಲಿಪ್ಸ್ಟಿಕ್ ಎಲ್ಲ? ಅಪ್ಪವಾ? ಅಪ್ಪನ ಜೊತೆ ಶಾಪಿಂಗ್ ಎಲ್ಲ ಹೋಗ್ತೀಯಾ? ಮತ್ತೆ ಅವರೇ ತಂದು ಕೊಡ್ತಾರೆ ನಿಮಗೆ ಎಷ್ಟು ಉಂಟು ಅಂತ ಹೇಳ್ಕೊಂಡು. ಸರಿ, ಈಗ ಮ್ಯಾಚಿಂಗ್ ಬಳೆ ಎಲ್ಲ ಹಾಕಿದ್ಯಾ? ಯಾರು ಕೊಡಿಸಿದ್ದು? ಅಪ್ಪವಾ? ಅಮ್ಮ ಎಂತ ಕೊಡಿಸೋದೇ ಇಲ್ವಾ? ಯಾಕೆ? ನೀ ಅಮ್ಮನಿಗೆ ಹೆಲ್ಪ್ ಮಾಡೋದಿಲ್ವೇನೋ, ಅದಕ್ಕೆ ನಿಮಗೆ ಅಮ್ಮ ಎಂತ ಸಹ ಕೊಡಿಸೋದೇ ಇಲ್ವಾ? ನಿಂದು ಫೇವ್ರೆಟ್ ಕಲರ್ ಯಾವುದು? ಪಿಂಕಾ? ಬಟ್ ಇವತ್ತು ಯಾವ ಕಲರ್ ಹಾಕಿ ಬಂದಿದ್ಯಾ? ಬಿಳಿ. ಮತ್ತು ಟಾಪದ ಕಲರ್ ಯಾವುದು? ಅರ್ಶಿನವಾ? ಅದೇನು ಬ್ಲೂ ಆಗಲಿ, ನಿಂದು ಫೇವ್ರೆಟ್ ಕಲರ್ ಹಾಕಿ ಬರಲಿಲ್ಲ? ಇರಲಿಲ್ವಾ ಡ್ರೆಸ್? ನಿಂದು ಪಿಂಕ್ ಫೇವ್ರೆಟ್ ಆಗಿ ನಿನ್ನ ಹತ್ರ ಪಿಂಕ್ ಡ್ರೆಸ್ಸೇ ಇಲ್ವಾ? ಅಯ್ಯೋ, ಹೇಳಬೇಕಿತ್ತಾನೆ ಅಪ್ಪನ ಹತ್ರ. ಇವತ್ತು ಹೋಗಿ ಹೇಳಾಯ್ತಾ, ನನಗೆ ಪಿಂಕ್ ಕಲರ್ ಡ್ರೆಸ್ ಇವತ್ತೇ ಬೇಕು, ಈಗಲೇ ಬೇಕಂತ ಹೇಳು ಆಯಿತಾ? ಸರಿ, ಎಂತ ಹೇಳ್ತೀಯ ಹೇಳು? ಈಗಲೇ ಬೇಕು ಪಿಂಕ್ ಕಲರ್. ಹಾಗೆ ಹೋಗಿ ಹಠ ಮಾಡಾಯ್ತಾ? ಮತ್ತು ಬೈದರೆ ನನಗೆ ಹೇಳ್ಬೇಡ, ನಾನು ಹೇಳಿದೆ ಅಂತ ಹೇಳ್ಬೇಡ ಆಯಿತಾ? ನಿನ್ನ ಅಕ್ಕ ಹೇಳಿದೆ ಅಂತ ಹೇಳು ಆಯಿತಾ? ಸರಿ, ಮನೇಲಿ ಈಗ ನಿನ್ನ ಅಜ್ಜಿಗೆ ಏನಾದರೂ ಹೆಲ್ಪ್ ಮಾಡ್ತೀಯಾ? ಎಂತ ಹೆಲ್ಪ್ ಮಾಡ್ತೀಯ ಅಜ್ಜಿಗೆ? ಎಲ್ಲ ಓದ್ತಿದ್ದಾಗ ಏನು ಓಕೆ ಎಲ್ಲ ತರ್ತೆ. ಆಮೇಲೆ ಅಷ್ಟೇ? ಅಜ್ಜಿ ನಿನ್ನ ಜೊತೆ ಆಟ ಆಡ್ತಾರ? ಇಲ್ಲ. ಮತ್ತು ಅಜ್ಜಿ ಎಂತ ಮಾಡ್ತಾರೆ ಇಡೀ ದಿವಸ? ಕೆಲಸ. ಎಂತ ಕೆಲಸ ಉಂಟು ಆ ದಿವಸ ಮನೆಯಲ್ಲಿ? ಗುಡ್ಸೋದು ಒರ್ಸೋದು. ಇವತ್ತು ಮನೆ ಗುಡಿಸ್ತಾ ಇರೋದು ಒರೆಸ್ತವೇ ಇರೋದಾ? ಬೇರೆ ಕೆಲಸವೇ ಇಲ್ಲ? ಒಳ್ಳೆ ದನ ಉಂಟಾ? ಸೊ ದನಕ್ಕೆ ಎಂತೆಲ್ಲ ಹೆಸರಿಟ್ಟಿದ್ಯಾ? ಹೆಸರೆಂತ ಇರಲಿಲ್ವ ದನ? ಸುಮ್ಮನೆ ಇರಲಿ, ಒಂದು ಉಂಟು. ಈಗ ನಿಮಗೆ ಒಂದು ಹೆಸರು ಉಂಟಲ್ಲ, ಸಾಕು. ದನಕ್ಕೆಲ್ಲ ಹೆಸರು ಬೇಡ ಅಂತ ಅಲ್ವಾ? ದನದ ಹತ್ರ ಮಾತಾಡ್ತೀಯಾ? ದನದ ಹತ್ರ ಹೋಗೋದೇ ಇಲ್ವಾ? ಹೌದು. ಹಾಂ, ಮಾತಾಡೋದಿಲ್ವಾ? ಯಾಕೆ? ಅದಕ್ಕೆ ಮಾತಾಡಿದ್ರೆ ಬರೋದಿಲ್ವಾ? ನೀ ಹೇಳ್ಕೊಳ್ಬೇಕಿತ್ತು ಮಾತಾಡಲಿಕ್ಕೆ. ಇಲ್ವಾ? ನೀ ಹೇಳಿದ್ರೆ ಕೇಳೋದಿಲ್ಲ ದನ? ಜೋರುಂಟಾ ಅಂತಲ್ಲ? ನೀ ಪಾಪ ಇದೆಯಾ ಅಂತ? ಹೌದಾ?
ನೀ ಪಾಪ ಇಲ್ಲ, ನೀನು ಜೋರಿದ್ದೆ ಆಯ್ತಾ. ದಪ್ಪ ನೀ ಪಾಪವಾ? ಯಾರು ಹೇಳಿ? ನಾನು ಹೇಳಿದೆ ನೀನು ಪಾಪ ಅಂತ. ನೀನು ಜೋರಿದ್ದೆ. ಅಪ್ಪ ಅಮ್ಮ ಹೇಳಿ. ಅಪ್ಪ ಅಮ್ಮ ಹೇಳಿದ್ರೆ ಸಾಕಾ? ಸ್ಕೂಲಲ್ಲಿ ಹೇಳಿದಾರಾ? ಸ್ಕೂಲಲ್ಲಿ ಹೇಳಿದ್ದಾರೆ ನೀನು ಪಾಪ ಅಂತ. ಸೊ ಸ್ಕೂಲಲ್ಲಿ ಎಷ್ಟನೇ ಬೆಂಚಲ್ಲಿದ್ಯಾ? 3ನೇ ಬೆಂಚಲ್ಲಿ ಇದೆಯಾ? ಕ್ಲಾಸ್ ಲೀಡರ್ ಆಗಿದೆಯಾ? ಇಲ್ಲ. ಇಲ್ವಾ? ಯಾಕೆ ಅದು ಅವಕಾಶ ಬರಲಿಲ್ಲ ನಿನಗೆ? ಇಲ್ವಾ? ಸಪೋಸ್ ಈಗ ನೀನು ಕ್ಲಾಸ್ ಲೀಡರ್ ಆದರೆ ಎಂತ ಮಾಡ್ತಿ? ನಾನು ಸುಮ್ಮನೆ ಈಗ ನಿನ್ನ ಮಾತು ಕೇಳಲಿಲ್ಲ ಅಂತ ಅನ್ಕೋ, ಯಾರೊಬ್ಬರು ಜೋರಿದ್ದಾರೆ, ನಿನಗೆ ಜೋರು ಮಾಡಿದರು, ಆಗ ಎಂತ ಮಾಡ್ತಿ? ಹೆಸರು ಬರೆದು ಯಾರಿಗೆ HMಗೆ ಹೋಗಿ ಕೊಡ್ತೀಯಾ? HM ಬೈದ್ರೆ ಅವರಿಗೆ, ಆಗ ನಿನಗೆ ಬೇಜಾರಾಗೋದಿಲ್ವಾ? ಖುಷಿ ಆಗ್ತದಾ? ನಿನ್ನೆ ಹೆಸರು ಇಲ್ಲಿ ತನಕ ಯಾರಾದ್ರೂ ಬರೆದು ಕೊಟ್ಟಿದ್ದಾರಾ? ಇಲ್ವಾ? ನೀನು ಕ್ಲಾಸಲ್ಲಿ ಸೈಲೆಂಟ್ ಆಗಿರ್ತೀಯಾ? ಎಂತ ಕೆಲಸ ಮಾಡೋದಿಲ್ಲ ಅಂದರೆ ತಂಟೆ ಪೋಖ್ರಿಯಲ್ಲಿ ಎಂತ ಮಾಡೋದಿಲ್ವಾ? ಮಾಡ್ತಿ. ಎಂತೆಲ್ಲ ತಂಟೆ ಮಾಡಿದ್ದಿ? ಅದೆಂತ ತುಂಬ ಮಾಡಿದ್ದಿ? ಯಾರಿಗೆ ಹೇಳ್ಬೇಡ, ನನಗೆ ಮಾತ್ರ ಹೇಳು ಎಂತ ಮಾಡಿದೆ ಅಂತ. ಹೋಮ್ವರ್ಕ್ ಎಲ್ಲ ಮಾಡಿದೆ ಹೋಗಿದ್ಯಾ? ಹೌದಾ? ಬೈಯೋದಿಲ್ಲ? ಬೈದಾಗ ನೀ ಎಂತ ಮಾಡ್ತೀಯಾ? ನೆಕ್ಸ್ಟ್ ಡೇ 2 ಸಲ ಬರ್ಕೊಂಡು ಹೋಗ್ತೀಯಾ? ಹೌದಾ? ಮನೆಗೆ ಬಂದು ಹೇಳ್ತೀಯಾ ಸ್ಕೂಲಲ್ಲಿ ಬೈದ್ರು ಅಂತ? ಯಾಕೆ ಹೋಮ್ವರ್ಕ್ ಎಲ್ಲ ಮಾಡದೆ ಹೋಗೋದು ನೀನು ಸ್ಕೂಲಿಗೆ? ಗೊತ್ತಿರೋದಿಲ್ವಾ? ಆಟ ಆಡೋದ್ರಲ್ಲಿ ಆಗ್ತದೇನಲ್ಲ? ಮನೇಲಿ ಆಟ ಆಡೋದಿಲ್ವಾ? ಎಂತೆಲ್ಲ ಆಟ ಆಡ್ತೀರಾ? ಕಬಡ್ಡಿ ಆಡ್ತೀರಿ? ಎಷ್ಟು ಜನ ಇದ್ದೀರಿ ಕಬಡ್ಡಿ ಆಡಲಿಕ್ಕೆ ನಿಮಗೆ? 4 ಜನ ಇದ್ದೀರಿ. 2 ಜನದ್ದು ಟೀಮಾ? ನಿನ್ನ ಟೀಮಲ್ಲಿ ಯಾರು ಇರ್ತಾರೆ ಹೆಚ್ಚಾಗಿ? ಅಕ್ಕ ಮತ್ತು ನೀನು ಒಂದು ಟೀಮ್, ಮತ್ತು ನಿನ್ನದು ಅಪೋಸಿಟ್ ಟೀಮ್ ಯಾರು ಇಲ್ವಾ? ಸರಿ, ಟೆಂಪಲ್ಗೆಲ್ಲ ಹೋಗ್ತೀಯಾ? ಯಾವುದೆಲ್ಲ ಟೆಂಪಲ್ಗೆ ಹೋಗಿದ್ಯಾ? ಅಲ್ಲಿಗೆ ಮಾತ್ರ? ಅಜ್ಜಿ ಮನೆಗೆ ಒಂದು ಭುವನೇಶ್ವರ, ಅಮ್ಮನ ಮನೆ ಕೊಲ್ಲೂರಿಗೆ ಹೋಗಿದ್ಯಾ? ಹೇಗೆ ಹೋದದ್ದು ಕೊಲ್ಲೂರಿಗೆ? ಕಾರಲ್ಲಿಯಾ? ಕೊಲ್ಲೂರಲ್ಲಿ ಯಾವ ದೇವರು ಇರೋದು? ಯಾವ ದೇವರಂತ ಗೊತ್ತಿಲ್ಲ. ಓಕೆ, ಮನೆಯವರು ಹೋಗೋ ಹೇಳಿ ಹೋದ್ಲು ಕಾರಲ್ಲಿ ಅಲ್ವಾ? ನಿನ್ನ ಫೇವ್ರೇಟ್ ದೇವ್ರು ಯಾರು? ಮಂದಾರ್ತಿದೆಯಾ? ಡೈಲಿ ಹೋಗ್ತೀಯಲ್ಲ ಟೆಂಪಲ್ಗೆ? ಇಲ್ಲ. ಮತ್ತೆ ನಿಮ್ಮ ಮನೆದು ಮಂದಾರ್ತಿಯಿಂದ ದೂರ ಉಂಟಾ? ಇಲ್ಲ. ಅಲ್ಲಿ ಹತ್ತಿರ ಅಲ್ವಾ? ಟೆಂಪಲಿಂದ ದೂರ ಉಂಟಾ? ಹೌದಾ? ಎಷ್ಟು ದೂರ ಉಂಟು? ತುಂಬ ದೂರ ಅಂದರೆ ಇಲ್ಲಿಂದ ನಿಮಗೆ ಒಂದು ಮಣಿಪಾಲ್ ಹೋದಷ್ಟು ದೂರ ಉಂಟಾ? ಈಗ ಹೋದ ಕೂಡಲೇ ಸಿಗ್ತದೆ ನಿಮಗೆ ಟೆಂಪಲ್? ಇಲ್ಲ. ಟೆಂಪಲಲ್ಲಿ ಊಟ ಎಲ್ಲ ಮಾಡಿದ್ಯಾ? ಹೌದಾ? ಯಾವ ವಾರಲ್ಲಿ ಸ್ಪೆಷಲ್ ಇರ್ತದೆ ಮಂದಾರ್ತಿಯಲ್ಲಿ? ಶುಕ್ರವಾರವಾ? ಶುಕ್ರವಾರ ಹೋಗಿದ್ಯಾ ಟೆಂಪಲ್ಗೆ? ಸಂಜೆ ಹೋಗ್ತೀರಾ ಬೆಳಿಗ್ಗೆ ಹೋಗ್ತೀರಾ ಟೆಂಪಲ್ಗೆ? ಸಂಜೆ ಹೋಗ್ತೀರಾ? ಸ್ಕೂಲಲ್ಲಿ ನಿಮ್ಮದು ಡ್ಯಾನ್ಸ್ ಎಲ್ಲ ಹೇಳಿಕೊಡ್ತಾರಾ? ಇಲ್ವಾ? ಮತ್ತು ನೀನು ಹೇಗೆ ಡ್ಯಾನ್ಸ್ ಎಲ್ಲ ಕಲಿಯೋದು ಸ್ಕೂಲಲ್ಲಿ ಹೇಳಿಕೊಡೋದೆ? ನೀನೇ ಕಲಿತೀಯಾ? TV ನೋಡ್ಕೊಂಡು ಕಲಿತೀಯಾ? ಯೂಟ್ಯೂಬ್ ನೋಡಿ ಕಲಿತೀಯಾ? ಯೂಟ್ಯೂಬಾ? ಯಾರು ನಿಮಗೆ ಮೊಬೈಲ್ ಕೊಡೋದು? ಅಮ್ಮ ಮೊಬೈಲ್ ಕೊಡ್ತಾರಾ? ಮೊಬೈಲ್ ಜಾಸ್ತಿ ನೋಡಬಾರ್ದಲ್ಲ ಮಕ್ಕಳು, ಬೈಯೋದಿಲ್ವ ನಿಮಗೆ? ಇಲ್ಲ, ಸ್ವಲ್ಪ ನೋಡಿದೆ. ಎಂತೆಲ್ಲ ನೋಡ್ತೀಯಾ ಮೊಬೈಲಲ್ಲಿ? ಯೂಟ್ಯೂಬ್ ಮಾತ್ರ? ಆಟ ಆಡೋದೆಲ್ಲ ಎಂತ ಇಲ್ವಾ? ಒಳ್ಳೆ ಹುಡುಗಿ ನೀನು. ಹೌದಾ? ಮೂವಿಗೆಲ್ಲ ಹೋಗಿದ್ದೀರಾ ಹೊರಗಡೆ? ಟಾಕೀಸಲ್ಲಿ ಯಾವ ಮೂವಿ ನೋಡಿದ್ಯಾ? ಕಾಂತಾರ ನೋಡಿದ್ಯಾ? ಹೆದರಿಕೆ ಆಯ್ತಾ ನಿಮಗೆ ಮೂವಿ ನೋಡಬೇಕಿದ್ರೆ? ಯಾರ ಜೊತೆ ಹೋದದ್ದು? ಅಪ್ಪ ಮತ್ತು ನೀನಿಬ್ಬರೇ? ಇಲ್ಲ, ಎಲ್ಲರೂ ಬಂದಿದ್ರಾ? ಯಾವ ಟಾಕೀಸಿಗೆ ಹೋಗಿದ್ರಿ? ಅದೇ ಟಾಕೀಸಿಗೂ ಯಾವುದು ಟಾಕೀಸಿಗೆ ಹೋಗಿದ್ರಿ? ಯಾವುದು ಅಪ್ಪ ಕರ್ಕೊಂಡು ಹೋದ್ರೆ ಅಲ್ಲಿಗೆ ಹೋದ್ಯಾ? ಸರಿ, ಹೋಟೆಲ್ಸ್ಗೆಲ್ಲ ಹೋಗ್ತೀರಾ? ಯಾವ ಹೋಟೆಲ್ಗೆಲ್ಲ ಹೋಗಿದ್ಯಾ? ಹೆಸರು ಗೊತ್ತಿಲ್ಲ. ಕರ್ಕೊಂಡು ಹೋಗ್ತಾರೆ, ತಿನ್ನೋದು ಬರೋದು. ಹೋಟೆಲ್ಗೆ ಹೋದಾಗ ಯಾವ ಫುಡ್ ಜಾಸ್ತಿ ಆರ್ಡರ್ ಮಾಡ್ತೀಯಾ? ದೋಸೆಯಾ? ದೋಸೆ ಯಾಕೆ ಮನೇಲಿ ಮಾಡೋದಿಲ್ವಾ ದೋಸೆ? ಹೋಟೆಲಲ್ಲಿ ಮಾಡೋ ದೋಸೆ ಟೇಸ್ಟ್ ಜಾಸ್ತಿ ಇರ್ತದಾ? ಅಮ್ಮ ಮಾಡೋ ದೋಸೆ ಟೇಸ್ಟ್ ಇರೋದಿಲ್ವಾ ಅಲ್ಲ? ಹೇಳೋದಿಲ್ಲ ನೋಡಿ, ಅಮ್ಮ ಮತ್ತೆ ಮನೆಗೆ ಹೋಗಿ ಬೈದ್ರೆ
ಅಲ್ವಾ? ಈಗ ನಿನಗೆ ಟಿ ವಿ ಶೋಗೆ ಬಂದ್ಯಲ್ಲ, ಸ್ಕೂಲಿಗೆ ಹೋಗಿ ಹೇಳ್ತೀಯಾ ಫ್ರೆಂಡ್ಸ್ ಹತ್ರ ಎಲ್ಲ? ನಾನು ಇಷ್ಟೇ ಮಾತಾಡಿ ಬಂದೆ ಟಿ ವಿ ಚಾನಲಲ್ಲಿ, ಅಕ್ಕ ಕ್ವಶನ್ ಕೇಳಿದ್ಲು ನಾನು ಹೀಗೆ ಆನ್ಸರ್ ಮಾಡಿದಂತೆ ಹೇಳ್ತೀಯಾ? ಹಾಂ. ಯಾರು ನಿಂದು ಬೆಸ್ಟ್ ಫ್ರೆಂಡ್? ತನ್ವಿಷ. ಯಾರು? ತನ್ವಿಷ. ಹಾಂ, ಯಾಕೆ ಅವನಿಗೆ ತುಂಬ ಇಷ್ಟ? ಅವಳು ತುಂಬ ಹೆಲ್ಪ್. ತುಂಬ ಹೆಲ್ಪ್ ಮಾಡ್ತಾರಾ? ಎಂತೆಲ್ಲ ಹೆಲ್ಪ್ ಮಾಡಿದ್ದಾಳೆ? ಎಂತ ಹೆಲ್ಪ್ ಮಾಡಿದ ಅಂತ ಅವ್ಳು ಗೊತ್ತಿಲ್ಲ, ನನಗೆ ಹೆಲ್ಪ್ ಮಾಡಲಿಲ್ಲ ಅವಳು, ನನಗೆ ಗೊತ್ತಿರಲಿಲ್ಲ. ಸರಿ, ಮನೇಲಿ ಬರ್ತ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಹೇಗಿರ್ತದೆ? ಚೆನ್ನಾಗಿರ್ತದ? ಎಂತೆಲ್ಲ ಮಾಡ್ತಾರೆ? ಕೇಕ್. ಕೇಕ್, ಕೋಳಿ. ಕೋಳಿ. ಓ, ಕೋಳಿ ಮಾಡ್ತಾರಾ? ಅಷ್ಟೇ? ಹಾಂ, ಕೋಳಿ ಮಾಡ್ತಾರೆ, ಕಬಾಬ್ ಮಾಡ್ತಾರೆ, ಮತ್ತು ಬಿರಿಯಾನಿ ಮಾಡೋದಿಲ್ಲ? ಇಲ್ವಾ? ಎಲ್ಲಿಗೆಲ್ಲ ಹೋಗ್ತೀಯಾ ಬರ್ತಡೇಯಲ್ಲಿ? ಬರ್ತಡೇ ಟೈಮ್ಗೆ ಅಂದರೆ ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ, ಕೆಲವರು ಬೀಚಿಗೆ ಹೋಗ್ತಾರೆ. ಸೊ ನೀವು ಎಲ್ಲಿಗೆಲ್ಲ ಹೋಗ್ತೀಯಾ? ದೇವಸ್ಥಾನಕ್ಕೆ ಹೋಗ್ತೀಯಾ? ಯಾವುದು ಮಂದಾರ್ತಿ ಟೆಂಪಲ್ಗೆ ಹೋಗೋದಾ? ಉಡುಪಿಯಲ್ಲಿ ಯಾವುದು ಟೆಂಪಲ್ಗೆ ಹೋಗ್ಲಿಲ್ವಾ? ಹೋಗಿದ್ಯಾ? ಯಾವ ಟೆಂಪಲ್ಗೆ ಹೋಗಿದ್ದೀ? ಗೊತ್ತಿಲ್ವಾ? ಸರಿ, ಈಗ ನೀನೇ ಒಂದು ದಿವಸದ ಮಟ್ಟಿಗೆ ದೇವರಾದಿ ಅಂತ ಅನ್ಕೋ. ಸೊ ಏನೆಲ್ಲ ಚೇಂಜಸ್ ಮಾಡಲಿಕ್ಕೆ ಇಷ್ಟಪಡ್ತೀಯಾ? ಎಂತ ಸಹ ಬೇಡವಾ? ಇದ್ದಾಗೆ ಇರಲಿ, ನಾನು ಸಹ ಹೇಗೆ ಹೇಳ್ತೇನೆ, ಉಳಿದವರು ಸಹ ಹೀಗೆ ಇರಲಿ ಅಂತ ಹೇಳ್ತೀಯಾ? ಇಲ್ಲ, ಏನೆಲ್ಲ ಚೇಂಜಸ್ ಕೇಳ್ತೀಯಾ? ಎಲ್ಲ ಒಳ್ಳೆ. ಈಗೆಲ್ಲ ಕೆಟ್ಟವರಿದ್ದಾರಾ? ಇಲ್ಲ. ಹಾಂ, ಮತ್ತೆ ಎಲ್ಲ ಲೈಕ್ ಇರಲಿ, ಒಳ್ಳೆ ರೀತಿಯಲ್ಲಿ ವಿದ್ಯೆ ಎಲ್ಲ. ನಿಂಗೆ ಸಹ ಒಳ್ಳೆ ವಿದ್ಯೆ ಬುದ್ಧಿ ಬೇಕಲ್ಲ, ಅಲ್ವಾ? ಹೌದು. ಮತ್ತೆ ಬೇರೆ ಅಕ್ಕನಿಗೆಲ್ಲ ಏನು ಸ್ಪೆಷಲ್ ವರ ಏನು ಕೊಡೋದಿಲ್ವಾ? ಎಂತ ಅಕ್ಕನಿಗೆ ಸ್ಪೆಷಲ್ ವರ ಕೊಡ್ತೀಯಾ? ಓ, ಅಕ್ಕನಿಗೆ ಈಗ ಮಾರ್ಕ್ ಕಡಿಮೆ ಬರ್ತುಂಟಾ? ಹಾಂ, ಆದರೂ ಸಹ ಟಾಪರ್ ಆಗಿರಲಿ ಅಂತ. ಸರಿ, ಅಣ್ಣನಿಗೆಲ್ಲ ಏನಿಲ್ವಾ? ಈಗ ನಿಂದು ಅಪ್ಪ ಫೇವ್ರೇಟ್ ಅಲ್ಲ, ಸೊ ಅಪ್ಪನಿಗೆ ಎಂತ ಸ್ಪೆಷಲ್ ವರ ಕೊಡ್ತೀಯಾ? ಹಣವಾ? ಸರಿ, ಎಷ್ಟು ಒಂದು ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಹಣ ಕೊಡ್ತೀಯಾ? 10 ರೂಪಾಯಾ? 20 ರೂಪಾಯಾ? ಮತ್ತೆ ಲಕ್ಷಗಟ್ಟಲೆ ಕೊಡ್ತೀಯಾ? ಸಾಕಾ? ಸರಿ, ಅಪ್ಪ ಏನು ವರ್ಕ್ ಮಾಡೋದು? ಹೋಟೆಲಾ? ಅಪ್ಪನ ಹೋಟೆಲ್ಗೆ ಹೋಗಿದ್ಯಾ? ಅಪ್ಪ ಹೋಟೆಲಲ್ಲಿ ಎಂತ ಮಾಡ್ತಾರೆ? ಕೆಲಸ ಮಾಡ್ತಾರೆ. ಎಂತ ಕೆಲಸ? ಅದೇ ಹೋಟೆಲಲ್ಲಿ ಎಂತ ಕೆಲಸ ಇರ್ತದೆ? ನಂಗೆ ಗೊತ್ತಿಲ್ಲ ಹೋಟೆಲಲ್ಲಿ ಎಂತ ಕೆಲಸ ಇರ್ತದೆ ಅಂತ. ನಾನು ನಿಮ್ಮ ಹೋಟೆಲ್ಗೆ ಬರಲೇ ಇಲ್ಲ. ಅಡುಗೆ ಮಾಡ್ತಾರಾ? ಇಲ್ಲ. ಮತ್ತೆ ಕೂತ್ಕೊಂಡಿರ್ತಾರ ಸುಮ್ಮನೆ? ಇಲ್ಲ. ಮತ್ತೆ ಡ್ಯಾನ್ಸ್ ಮಾಡ್ತಾರಾ? ಇಲ್ಲ. ಇಲ್ಲ, ಮತ್ತೆಂತ ಮಾಡ್ತಾರೆ? ಹಣ ಎಲ್ಲ ತಗೊಂಡ್ರು. ಓಕೆ, ಹಣ ಎಲ್ಲ ಲೆಕ್ಕಾಚಾರ ಮಾಡ್ತಾರಾ? ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕರೆಕ್ಟ್ ಕೇಳ್ಕೊ ಕ್ವಶನ್. ನಿಂಗೆ ಇಂಗ್ಲೀಷ್ ಅರ್ಥ ಆಗತ್ತಾನೆ? ಇಲ್ವಾ? ಯಾವುದು 2 ಕೀ ಯಾಕೆ ಹೇಳೋ? ಡೋರೆಲ್ಲ ಓಪನ್ ಮಾಡಲಿಕ್ಕೆ ನಾವು ಕೀ ಹಾಕ್ತೇವಾ? ಸೊ ಈ ಕೀಯಿಂದ ಯಾವುದೇ ಡೋರ್ ಓಪನ್ ಆಗೋದಿಲ್ಲ. ಯಾವುದದು 2 ಕೀ ನೋಡಿದ್ಯಾ? ಡೋರಿಗೆಲ್ಲ ಲಾಕ್ ಹಾಕ್ತಾರೆ, ಗೊತ್ತುಂಟಲ್ಲ? ಆಗ ಲಾಕ್ ಓಪನ್ ಆಗ್ತದೆ ತಾನೆ? ಆದರೆ ಈ 2 ಕೀಯಿಂದ ಡೋರ್ ಓಪನ್ ಆಗೋದಿಲ್ಲ. ಯಾವುದದು 2 ಕೀ? ಹೌದಾ? ಗೊತ್ತಿಲ್ವಾ? ಮಂಕಿ ಮತ್ತು ಡಾಂಕಿ, ಅದರಿಂದ ಕೀ ಓಪನ್ ಆಗ್ತದಾ? ಇಲ್ಲ ತಾನೆ? ಮಂಕಿ ನೋಡಿದ್ಯಾ? ಹೇಗಿರ್ತದೆ ಮಂಕಿ? ನಿನ್ನ ಥರ ಉಂಟಾ? ಇಲ್ಲ. ಇಲ್ವಾ? ನಿನಗಿಂತ ಚಂದ ಉಂಟಾ ಮಂಕಿ? ಇಲ್ಲ. ಇಲ್ವಾ? ಮತ್ತೆ ಹೇಗಿರ್ತದೆ ಮಂಕಿ? ನೋಡಿದ್ಯಾ ಹೇಳು ಮಂಕಿಯನ್ನು? ಅದು ಸರಿ, ಹೇಗಿರ್ತದೆ ಮಂಕಿ ನೋಡಲಿಕ್ಕೆ? ನಿನ್ನ ಥರ ಉಂಟೇನಲ್ಲ? ಇಲ್ಲ. ಮತ್ತೆ ನಿನಗಿಂತ ಚಂದ ಉಂಟೇನ? ಇರಲಿ ಬಿಡು, ಆಯಿತಾ? ಇವಾಗ ಒಂದು ನಂಬರ್ ಹೇಳ್ತೇನೆ, ಅದರ ನೆಕ್ಸ್ಟ್ ನಂಬರ್ ಯಾವುದು ಅಂತ ಹೇಳಬೇಕು, ಓಕೆನಾ? 22, 21, 22, 24, 23. ಇದಾದಮೇಲೆ ಯಾವ ನಂಬರು? 22, 21, 23, 22, 24, 23. ಇದಾದಮೇಲೆ ನೆಕ್ಸ್ಟ್ ನಂಬರ್ 22. ಹಾಂ, 24. ನೋಡು, 22 ಹೇಳಿದೆ, 21 ಹೇಳಿದೆ, 23 ಹೇಳಿದೆ, 24 ಸಹ ಹೇಳಿದೆ.
ನೆಕ್ಸ್ಟ್ ನಂಬರ್ 25 5. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್. ನೀನು ಸ್ಕೈ ನೋಡಿದ್ಯಾ? ಸ್ಕೈ ನೋಡಲಿಲ್ವಾ? ಸ್ಕೈ ಅಂದರೆ ಏನು ಹೇಳು? ಆಕಾಶ. ನೀ ಆಕಾಶ ನೋಡಲಿಲ್ವಾ? ನೈಟ್ ಟೈಮಲ್ಲಿ ನೋಡಿದ್ಯಾ ಆಕಾಶ? ಸೊ ಏನೆಲ್ಲ ಇರ್ತದೆ ಆಕಾಶದಲ್ಲಿ? ನಕ್ಷತ್ರ ಮತ್ತು ಚಂದ್ರ. ನಕ್ಷತ್ರ ಲೆಕ್ಕ ಹಾಕ್ಲಿಕ್ಕೆ ಆಗ್ತದಾ? ಇಲ್ಲ. ಟ್ರೈ ಮಾಡಿದ್ಯಾ ಲೆಕ್ಕ ಹಾಕ್ಲಿಕ್ಕೆ? ಇಲ್ಲ. ಯಾಕೆ ಟ್ರೈ ಮಾಡಲಿಲ್ಲ? ಆಗ್ತೈತೇನೋ, ನೀನು ಟ್ರೈಯೇ ಮಾಡಲಿಲ್ಲ. ಇಲ್ಲ, ಆಗೋದಿಲ್ಲ. ಯಾರು ಹೇಳಿ ನನಗೆ ಆಗೋದಿಲ್ಲ ಅಂತ ಹೇಳ್ಕೊಂಡು? ಇವತ್ತು ಹೋಗಿ ಲೆಕ್ಕ ಹಾಕು, ಆಗ್ತದೆ ನೋಡಿ ಎಷ್ಟು ನಕ್ಷತ್ರ ಉಂಟು ಅಂತ ಹೇಳ್ಕೊಂಡು. ಆಯಿತಾ? ಕೈಯಲ್ಲಿ ಬೇರೆ ಏನೆಲ್ಲ ಇರ್ತದೆ? ನಕ್ಷತ್ರ, ಚಂದ್ರ, ಮತ್ತೆ ಬೇರೆ ಎಂತ ಇರೋದು? ಓ, ಸೂರ್ಯ. ರಾತ್ರಿ ಸಹ ಸೂರ್ಯ ಬರ್ತಾನೆ. ಇಲ್ಲ. ಬೆಳಿಗ್ಗೆ ಹೊತ್ತಿಗೆ ಸೂರ್ಯ ಇರ್ತಾನೆ. ಸೂರ್ಯನಿಗೆ ಮತ್ತೆ ಚಂದ್ರನಿಗೆ ಏನು ಡಿಫ್ರೆನ್ಸ್? ಸೂರ್ಯ ಬೆಳಕು ಕೊಡ್ತಾರೆ. ಚಂದ್ರ ಬೆಳಕು ಕೊಡೋದಿಲ್ವಾ? ಅಲ್ಲ, ಸೂರ್ಯ ಬೆಳಗ್ಗೆ ಬರ್ತಾನೆ. ಓಕೆ, ಸೂರ್ಯ ಬೆಳಿಗ್ಗೆ ಬರ್ತಾನೆ, ಚಂದ್ರ ರಾತ್ರಿ ಬರ್ತಾನೆ. ಮತ್ತೆ ಅಷ್ಟೇ ಆ ಡಿಫ್ರೆನ್ಸ್. ಇವತ್ತು ಹೋಗಿ ಸ್ವಲ್ಪ ರಾತ್ರಿ ಕೂತ್ಕೊಂಡು ಸ್ಕೈ ಎಲ್ಲ ನೋಡು, ಅದರಲ್ಲಿ ಸ್ಕೈಯಲ್ಲಿ ಏನೆಲ್ಲ ಉಂಟು ಅಂತ ಹೇಳ್ಕೊಂಡು. ಆಯಿತಾ? ಗೊತ್ತಿಲ್ಲ ಅಂದರೆ ಅಕ್ಕನ ಹತ್ರ ಕೇಳು, ಆಗ್ಬೋದಾ? ಸೊ ಸ್ಕೈ ಅದು ಮಿಡ್ಲಲ್ಲಿ ಏನಿದೆ? ಸ್ಕೈ. ಅದರ ಮಿಡ್ಲಲ್ಲಿ ಏನುಂಟು? ಸ್ಕೈ ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ಅಂತ SKY. ಸೊ ಓಕೆನಾ? ಈ ಸ್ಕೈ ಅದು ಮಿಡ್ಲಲ್ಲಿ ಏನಿದೆ? ನಕ್ಷತ್ರ ಉಂಟಾ? ಇಲ್ವಾ? ಬೇರೆ ಎಂತ ಉಂಟು ಸ್ಕೈ ಅದು ಮಿಡ್ಲಲ್ಲಿ? ಗೊತ್ತಿಲ್ವಾ? ಸ್ಪೆಲ್ಲಿಂಗ್ಸ್ ಹೇಳ್ತೇನೆ ನೋಡು, SKY. ಸೊ ಇದರ ಮಿಡ್ಲಲ್ಲಿ ಏನಿದೆ? ಗೊತ್ತಾಗ್ತಿಲ್ವಾ? ಸರಿ ಬಿಡು, ಲೆಟರ್ K ಉಂಟು, ಹೌದು ತಾನೆ? SKY. ಮಿಡ್ಲಲ್ಲಿರೋದು ಯಾವುದು? K ಅಲ್ವಾ? ಇವಾಗ ನಿಮ್ಮ ಮನೆಗೆ ಮಂಗ ಎಲ್ಲ ಬರ್ತದಾ? ನೀ ಹೇಗೆ ಮಂಗ ಓಡಿಸ್ತೀಯ? ಆಗ ಓಡಿ ಹೋಗ್ತದೆ ಮಂಗ? ಹಾಗೆ ಹೇಳಿ ಕೂಡಲೇ? ಇಲ್ಲ. ಮಂಗ ಎಂತೆಲ್ಲ ಉಪದ್ರ ಮಾಡಿದೆ ನಿಮ್ಮ ಮನೆಯಲ್ಲಿ? ಕಸ ಎಲ್ಲ ಹಾಡಿಗೆಲ್ಲ ಹಾಕಿದ್ದು. ಫ್ರೂಟ್ಸ್ ಎಲ್ಲ ತಗೊಂಡು ಹೋಗಿದ? ಸರಿಯಾ? ಈಗ ಒಂದು ಮರದಲ್ಲಿ, ಅಂದರೆ ಈಗ ನಿಮ್ಮ ಮನೆ ತೆಂಗಿನ ಮರ ಉಂಟು ಅಂತ ಅನ್ಕೋ. ಆ ತೆಂಗಿನ ಮರದಲ್ಲಿ ಒಂದು ಮಂಗ ಇರ್ತದೆ, ಇನ್ನೊಂದು ಅಡಿಲಿ ಇರ್ತದೆ, ಮತ್ತು ಇದಿರ್ತದೆ, ಯಾವುದು ಹೇಳು? ಹಕ್ಕಿ ಇರ್ತದೆ. ಯಾವುದೋ ಒಂದು ಹಕ್ಕಿ ಅಂತ ಅನ್ಕೋ, ಕಾಗೆ ಅಂತ ಅನ್ಕೋ. ಆಯಿತಾ? ಅದು ಮೇಲ್ಗಡೆ ಇರ್ತದೆ. ಆಯಿತಾ? ಸೊ ಅದರಲ್ಲಿ ಫಸ್ಟಿಗೆ ಯಾರಿಗೆ ಬನಾನಾ ಸಿಗ್ತದೆ? ಕೋಕೋನಟ್ ಟ್ರೀಯಲ್ಲಿ ಇರೋದು, ತೆಂಗಿನ ಮರದಲ್ಲಿ ಇರೋದು. ಓಕೆನಾ? ತೆಂಗಿನ ಮರದಲ್ಲಿ ಏನೆಲ್ಲ ಇದೆ? ಮಂಕಿ ಉಂಟು, ಅಳಿಲುಂಟು, ಮತ್ತು ಕಾಗೆ ಉಂಟು. ಸೊ ಇದು ಮೂರರಲ್ಲಿ ಬನಾನಾ ಯಾವುದಕ್ಕೆ ಫಸ್ಟ್ ಸಿಗ್ತದೆ? ಮಂಗ. ಹೇಗೆ? ಹೇಗೆ ಸಿಗ್ತದೆ ಹೇಳು? ತೆಂಗಿನ ಮರದಲ್ಲಿ ಇರೋದು ಮಂಗಗಳು. ಮಂಗ ಸಹ ಆಗಲಿ, ಅಳಿಲ್ ಸಹ ಆಗಲಿ, ಕಾಗೆ ಸಹ ಆಗಲಿ, ತೆಂಗಿನ ಮರದಲ್ಲಿ ಇರೋದು. ಸೊ ಅದಕ್ಕೆ ಬನಾನಾ ಯಾರಿಗೆ ಫಸ್ಟ್ ಸಿಗ್ತದೆ? ಯಾರಿಗೆ ಸಿಗ್ತದೆ? ನಿಂಗೆ ಸಿಗ್ತದಾ? ಮತ್ತೆ ಯಾರಿಗೆ ಸಿಗ್ತದೆ? ಅಳಿಲಿಗ? ಎಲ್ಲಿಂದ ತಗೊಂಬರ್ತದೆ ಅದು ಅಳಿಲು? ಬಾಳೆಹಣ್ಣನ? ಇಲ್ವಾ? ಗೊತ್ತಾಗ್ತಿಲ್ವಾ? ಸೊ ಯಾವುದಕ್ಕೆ ಸಹ ಬನಾನಾ ಸಿಗೋದಿಲ್ಲ. ಯಾಕೆ ಹೇಳು? ಹೇಳಿ ನೋಡಿ, ಯಾಕೆ ಸಿಗೋದಿಲ್ಲ? ಅದಿರು ತೆಂಗಿನ ಮರದಲ್ಲಿ ತಾನೆ? ತೆಂಗಿನ ಮರದಲ್ಲಿ ಬಾಳೆಹಣ್ಣು ಸಿಗ್ತದಾ? ಮತ್ತೆ ಹೇಳ್ಬೋದಿತ್ತಲ್ಲ ನಿಮಗೆ. ಸರಿ, ಇನ್ನೊಂದು ಕ್ವಶನ್. ನೀನು ಸಂತಾ ಕ್ಲಾಸ್ ನೋಡಿದ್ಯಾ? ಕ್ರಿಸ್ಮಸ್ ಟೈಮಲ್ಲೆಲ್ಲ ಬರ್ತಾರಲ್ಲ, ನೋಡಿದ್ಯಾ? ಓಕೆ, ಕರಾಟೆ ನೋಡಿದ್ಯಾ? ಕರಾಟೆಯಲ್ಲಿ ಫೈಟಿಂಗ್ ಎಲ್ಲ ಮಾಡ್ತಾರೆ, ನೋಡಿದ್ಯಾ? ನೀ ಸಂತಾ ಕ್ಲಾಸ್ ನೋಡಿದ್ಯಾ ಹೇಳಿ ನೋಡ ಫಸ್ಟ್ ಆಫ್ ಆಲ್. ಸಂತಾ ಕ್ಲಾಸ್ ನೋಡಲಿಲ್ವಾ? ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋದು ಸಹ ನೋಡಲಿಲ್ವಾ? ಹಾಗಾದರೆ ನಾನು ನಿಮಗೆ ಇದು ಕ್ವಶನ್ ಕೇಳಿದ್ದು ವೇಸ್ಟ್, ನಿಮಗೆ ಆನ್ಸರೇ ಗೊತ್ತಿಲ್ಲ ಅಲ್ವಾ?
ಬೇರೆ ಯಾವ ಕ್ವಶನ್ ಕೇಳಿ ನಿಮಗೆ? ಹಾಂ, ಕಷ್ಟ ಇರೋದು ಕೇಳಾ? ಹಾಂ, ಬೇಡವಾ? ಸುಲಭ ಇದ್ದದೆ ಕೇಳಬೇಕಾ? ಸರಿಯಾ? ಒಂದು ವಸ್ತು ನಿನಗೆ ಸೇರಿದ್ದಾಗಿರ್ತದೆ, ಓಕೆನಾ? ನಿನಗಿಂತ ಜಾಸ್ತಿ ಬೇರೆಯವರು ಅದನ್ನು ಯೂಸ್ ಮಾಡ್ತಾರೆ. ಏನದು? ನಿನಗೆ ಸೇರಿದ್ದು, ಆಯಿತಾ? ಬಟ್ ನಿನಗಿಂತ ಜಾಸ್ತಿ ಬೇರೆಯವ್ರು ಯೂಸ್ ಮಾಡ್ತಾರೆ. ಎಂತ? ಪೌಡ್ರಾ? ಮತ್ತೆ ಏನು ಹೇಳು? ನೈಲ್ ಪಾಲಿಶ್ ಎಲ್ಲ ಹಾಕೊಂಬಂದಿದ್ದಿ, ಅಷ್ಟು ಪಾಶಲ್ಲಿ ರೆಡಿಯಾಗಿ ಬಂದಿದ್ದಿ, ಎಂತ ಸಹ ಮಾತನಾಡ್ತಾನೆ ಇಲ್ಲ ನೀವು. ಗೊತ್ತಾಗ್ತಿಲ್ವಾ ಎಂತ ಅಂತ? ಇಲ್ವಾ? ಸರಿ, ನಾನೇ ಹೇಳ ಆನ್ಸರ. ನಿನ್ನ ಹೆಸರು ನೀನು ಜಾಸ್ತಿ ಯೂಸ್ ಮಾಡ್ತೀಯಾ? ನಿನ್ನ ಹೆಸರನ್ನೇ ನೀನೇ ಕರಿತಾ ಇರ್ತೀಯಾ ನಿನ್ನ ಹೆಸರನ್ನ? ಇಲ್ಲ ತಾನೇ, ಬೇರೆಯವರಲ್ವ ಜಾಸ್ತಿ ಯೂಸ್ ಮಾಡೋದು ನಿನ್ನ ಹೆಸರನ್ನ. ಗೊತ್ತಾಯ್ತಾ? ಸ್ಕೂಲಿಗೆ ಹೋಗಿ ಇದೆಲ್ಲ ಕ್ವಶನ್ಸ್ ಕೇಳ್ತೇನೆ ನನ್ನ ಫ್ರೆಂಡ್ಸ್ಗೆ. ಎಂತ ಕೇಳ್ತೀವಿ? ಒಂದು ಕ್ವಶನ್ ಕೇಳಿ ನೋಡ, ನಾನು ಆನ್ಸರ್ ಮಾಡ್ತೇನೆ. ಹಾಂ, ಏನು ಸಹ ಇಲ್ಲ ಬಿಡು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿಯಲ್ಲ, ಖುಷಿ ಆಯ್ತಾ ನಿನಗೆ? ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀಯಾ? ಪದ್ಯ ಹೇಳ್ತೀಯಾ? ಸರಿ, ಪದ್ಯ ಹೇಳುವಂತ. ಕೂಕಾಣಿ ನಂಟಾರೆ ಕೂಲಿ ಕಕ್ಕಿಲ್ಲ, ನಾ ತೋಳು ಬತ್ತು ನಂದಲ್ಲ, ನಾ ತೋಳು ಬತ್ತು ನಂದಲ್ಲ, ನಂಟ ಗೊತ್ತಿಲ್ದಲ್ಲಿ ನೀವು ಹೊಡೆದಾಡಿ ಹ್ಞೂ. ಯಾರು ಹೇಳಿಕೊಟ್ರು ಈ ಪದ್ಯ? ಅಪ್ಪ. ಅಪ್ಪ ಹೇಳಿಕೊಟ್ಟದ? ಅಜ್ಜಿ ಅಂತ ಹೇಳಿಕೊಡೋದಿಲ್ಲ ಪದ್ಯ ಎಲ್ಲ? ಹೇಳಿಕೊಡ್ತೀನಿ. ಸರಿ, ದೊಡ್ಡೋಳಾದ್ಮೇಲೆ ಏನಾಗಬೇಕಂತಿದ್ಯಾ? ಡಾಕ್ಟ್ರ್ ಆಗಬೇಕಂತಿದ್ಯಾ? ಸರಿ, ದೊಡ್ಡೋಳಾದ್ಮೇಲೆ ಡಾಕ್ಟ್ರ್ ಆಗಾಯ್ತಾ? ಆಲ್ ದ ಬೆಸ್ಟ್. ನನ್ನ ಕಾರ್ಯಕ್ರಮಕ್ಕೆ ಬಂದಿಲ್ಲ, ತುಂಬ ಖುಷಿ ಆಯಿತು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಅರಳೋ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯನ್ಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನಾ ಟಿವಿ.